ವಿಧಿ ಅಂದ್ರೆ ಹೀಗೇನೋ ಸಾವು ಅಡಿಗಡಿಗೂ ಬೆನ್ನಟ್ಟಿದ್ರೂ ಅದೃಷ್ಟ ಚೆನ್ನಾಗಿದ್ರೆ ಸಾಕ್ಷಾತ್ ಯಮನನ್ನೇ ಸೋಲಿಸಿ ಬರಬಹುದು. ಉಡುಪಿಯ ಕಂಬಳಕಟ್ಟೆಯಲ್ಲಿ ಇಂಥದ್ದೇ ಒಂದು ಮಿರಾಕಲ್ ನಡೆದಿದೆ. 20 ಅಡಿ ಆಳದ ನೀರಿರೋ ಬಾವಿ, ಅದರಲ್ಲಿ ಬಿದ್ದ 62 ವರ್ಷದ ವೃದ್ಧ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದಾರೆ. ಅಸಲಿಗೆ ಈ ಅಜ್ಜ ಬಾವಿಗೆ ಬಿದ್ದಿದ್ದು ಹೇಗೆ? ಇವರನ್ನ ಕಾಪಾಡಿದ್ದು ಯಾರು? ಈ ರೋಚಕ ಕಥೆ ಕೇಳಿದ್ರೆ ನೀವು ಅಚ್ಚರಿಪಡ್ತೀರಾ. ಕಂಬಳಕಟ್ಟೆಯ ಶ್ರೀನಿವಾಸ ಆಚಾರ್ಯ ಅವರು ಒಬ್ಬಂಟಿಯಾಗಿ ವಾಸವಿದ್ದವರು. ಶನಿವಾರ ಸಂಜೆ ಬಾವಿಯ ಪಂಪ್ ರಿಪೇರಿ ಮಾಡೋಕೆ ಅಂತ ಹಗ್ಗ ಎಳೆಯುವಾಗ ಆಯತಪ್ಪಿ ನೇರವಾಗಿ ಬಾವಿಗೆ ಬಿದ್ರು. 20 ಅಡಿ ಆಳದ ನೀರು. ಕೈಗೆ ಸಿಕ್ಕಿದ್ದು ಕೇವಲ ಒಂದು ಫುಟ್ಬಾಲ್ ಪೈಪ್ ಮತ್ತು ಹಳೆ ಹಗ್ಗ. ಅದನ್ನೇ ಜೀವದಂತ ಹಿಡಿದುಕೊಂಡ ಆಚಾರ್ಯರು 3 ದಿನಗಳ ಕಾಲ ಆ ನೀರಿನಲ್ಲೇ ನಿಂತಿದ್ರು. ಹಸಿವು, ಆಯಾಸ, ಚಳಿ, ಆದರೂ ಬದುಕಬೇಕೆಂಬ ಹಂಬಲ ಇವರನ್ನ ಗಟ್ಟಿಯಾಗಿ ಹಿಡಿದಿಟ್ಟಿತ್ತು. ಅದೆಷ್ಟೇ ಬೊಬ್ಬೆ ಹೊಡೆದ್ರೂ ಒಬ್ಬಂಟಿ ಮನೆಯಾದ್ರಿಂದ ಯಾರಿಗೂ ಇವರ ಕೂಗು ಕೇಳಿಸಿರ್ಲಿಲ್ಲ. ನೋಡಿ, ಇಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಇವರ ಜೀವ ಉಳಿಸಿತು. ಆಚಾರ್ಯರು ಪರಿಚಯಸ್ಥ ಗಣೇಶ್ ಅನ್ನೋವರಿಂದ ಗ್ಯಾಸ್ ಸಿಲಿಂಡರ್ ಪಡ್ಕೊಂಡಿದ್ರು. 3-4 ದಿನ ಆದ್ರೂ ಆಚಾರ್ಯರ ಪತ್ತೆ ಇಲ್ಲದಾಗ ಗಣೇಶ್ಗೆ ಸಂಶಯ ಬಂತು. ಗ್ಯಾಸ್ ಏಜೆನ್ಸಿಯವರು ಬಂದು ಹೋದ್ರೂ ಮನೆ ಲಾಕ್ ಇರೋ ವಿಷಯ ತಿಳಿದಾಗ ಗಣೇಶ್ ಅವರು ಕೂಡಲೇ ಸ್ಥಳೀಯರಿಗೆ ಫೋನ್ ಮಾಡಿ ವಿಚಾರಿಸಲು ಹೇಳಿದ್ರು. ಬಾಡಿಗೆ ಮನೆಯವರು ಬಂದು ಬಾವಿಯಲ್ಲಿ ನೋಡಿದಾಗ ಆಚಾರ್ಯರು ನಿತ್ರಾಣಗೊಂಡ ಸ್ಥಿತಿಯಲ್ಲಿ ಪತ್ತೆಯಾದ್ರು. ಕೂಡಲೇ ಅಗ್ನಿಶಾಮಕ ದಳದವರು ಬಂದು ಆಚಾರ್ಯರನ್ನ ಮೇಲೆ ಎತ್ತಿ ಆಸ್ಪತ್ರೆಗೆ ಸೇರಿಸಿದ್ರು. 3 ದಿನ ಆಹಾರವಿಲ್ಲದೆ ನೀರಲ್ಲೇ ಇದ್ದ ಆಚಾರ್ಯರು ಈಗ ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. ಇದು ನಿಜಕ್ಕೂ ಒಂದು ಪವಾಡವೇ ಸರಿ. ಹಿರಿಯ ನಾಗರಿಕರು ಒಬ್ಬಂಟಿಯಾಗಿರುವಾಗ ಎಷ್ಟೊಂದು ಎಚ್ಚರಿಕೆ ಇರಬೇಕು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಸುದ್ದಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.